ಮೈಸೂರಿನಲ್ಲಿ ಕಾಂತಾರ ಕೊರಗ ರಾಜಗುಳಿಗ, ಮೈಸೂರಿನಲ್ಲಿ ನೆಲೆ ನಿಂತ ಕಾಂತಾರ ದೈವ, ಮೈಸೂರಿನಲ್ಲಿ ನೆಲೆ ನಿಂತ ಚಾಮುಂಡೇಶ್ವರಿ ಬಂಟ. ಗುಳಿಗ ದೈವದ ಪ್ರತಿಷ್ಠಾಪನೆ ನಡೆಸುತ್ತೇವೆ. ಗಣಹೋಮ, ಅಘೋರ ಹೋಮ, ವಾಸ್ತುಬಲಿ ಕೊಡುತ್ತೇವೆ. ಅಯ್ಯಯ್ಯೋ, ಇದೇನಿದು ಅನಾಚಾರಗಳು, ಒಂದಾ ಎರಡ? ದೈವಗಳನ್ನ ಅದೆಲ್ಲೋ ದೊಡ್ಡಬಳ್ಳಾಪುರದಲ್ಲೋ ಇನ್ನೆಲ್ಲೋ ಮೈಸೂರಿನಲ್ಲೋ ಹೋಗಿ ನಂಬುವುದಲ್ಲ, ಪ್ರತಿಷ್ಠಾಪನೆ ಮಾಡುವುದಂತೆ. ಇವರಿಗೆ ಇಷ್ಟ ಬಂದಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅವು ದೇವರಲ್ಲ, ದೈವಗಳು. ಅಲ್ಲೊಂದು ದೈವಸ್ಥಾನ, ಅದಕ್ಕೊಂದು ಟ್ರಸ್ಟ್, ಅದಕ್ಕೊಬ್ಬರು ಅಧ್ಯಕ್ಷರು, ಅರ್ಚಕರು. ಕಾಂತಾರ ಯಶಸ್ವಿಯಾಗಿದ್ದೇ ಆಗಿದ್ದು ಎಲ್ಲೆಲ್ಲೂ ದೈವಗಳದ್ದೇ ಮಾತು. ಒಂದು ಹಂತದಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಆದರೂ ಕೂಡ ಕೆಲವರು ಈಗ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ದೈವಗಳ ಹೆಸರು ಹೇಳಿಕೊಂಡು ಮಾಡಬಾರದನ್ನ ಮಾಡ್ತಿದ್ದಾರೆ. ಇದಕ್ಕೆ ಈಗ ದೊಡ್ಡ ಮಟ್ಟಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಒಂದು ದೈವಗಳ ಬಗ್ಗೆ, ಕೊರಗಜ್ಜ ದೈವದ ಬಗ್ಗೆ ಹಲವಾರು ಮಂದಿ 10,000 ಹಾಕಿ ಅಥವಾ ನಿಮ್ಮ ಕಾಣಿಕೆ ಕೊಡಿ, ಇಲ್ಲಿ ಕೊಡಿ, ದೇವರು ಒಳ್ಳೇದು ಮಾಡ್ತಾರಂತ ಕೆಲವು ಕಡೆ ಈಗ ದುಡ್ಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊರಗಡೆ. ಇವರಿಗೆ ಮಂಗಳೂರಿನ ಸಂಪ್ರದಾಯ ಗೊತ್ತಿಲ್ಲ, ಆಚಾರ ವಿಚಾರಗಳು ಗೊತ್ತಿಲ್ಲ, ದುಡ್ಡು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೇಳ್ತಾ ಇದ್ದೇನಲ್ಲ, ಇಲ್ಲಿ ನಮ್ದು ಕೊರಗಜ್ಜ ಆಗಿರ್ಬಹುದು ಅಥವಾ ಯಾವುದೇ ಒಂದು ದೈವ ಆಗಿರ್ಬಹುದು, ಅದು ಸತ್ಯ ಧರ್ಮದ ಪರವಾಗಿರುವಂತ ದೈವಗಳು ಹೊರತು ದುಡ್ಡು ಮಾಡುವ ದೈವಗಳಲ್ಲ. ಒಂದು ಪೂಜೆಗೆ 10,000 ಕೊಡಿ, 5,000 ಕೊಡಿ, ಗೂಗಲ್ ಪೇ ಅಕೌಂಟ್ ನಂಬರ್ ಕೊಡುದು, ಇದಕ್ಕೆ ದುಡ್ಡು ಹಾಕಿ ಅಂತ ಹೇಳಲಿಕ್ಕೆ ನಿಮ್ಮ ಬಿಸ್ನೆಸ್ ದೈವಗಳಲ್ಲವು. ಸತ್ಯ ಧರ್ಮವನ್ನು ಕಾಪಾಡಿಕೊಂಡು ನೊಂದವನಿಗೆ ನ್ಯಾಯ ಕೊಡುವಂತ ದೈವಗಳು. ಅನುಗ್ರಹಕ್ಕಾಗಿ ಗೂಗಲ್ ಪೇ ಮಾಡಿ, ಫೋನ್ ಪೇ ಮಾಡಿ ಎಂಬ ಅಭಿಯಾನವು ಜೋರಾಗಿದೆ. ದೈವದ ಮೇಲೆ ನಿಜವಾಗಿಯೂ ಭಕ್ತಿ ಇದೆ ಎಂದಾದ್ರೆ ಕರಾವಳಿಗೆ ಬನ್ನಿ. ಅಲ್ಲಿ ನಡೆಯುವ ದೈವದ ಆಚರಣೆಯನ್ನ ನೋಡಿ ನಿಮ್ಮ ಕಷ್ಟ ಹೇಳಿಕೊಂಡು ದೈವದ ಕೃಪೆಗೆ ಪಾತ್ರರಾಗಿ. ಅದನ್ನು ಬಿಟ್ಟು ಅದೆಲ್ಲಿಗೂ ದೈವವನ್ನ ತೆಗೆದುಕೊಂಡು ಹೋಗುವುದಂತೆ, ಇಷ್ಟ ಬಂದ ಹೆಸರಿಡುವುದು, ಪೂಜೆ ಮಾಡುವುದಂತೆ, ಅಭಿಷೇಕ ಮಾಡುವುದಂತೆ. ಅದಲ್ಲದೆ ನೀವು ಹಣ ಕಳಿಸಿದ್ರೆ ನಾವು ಕೊರಗಜ್ಜನ ಕರಿಗಂಧ ಕೊಡುತ್ತೇವೆ, ಗುಳಿಗನ ಪ್ರಸಾದವನ್ನ ಕಳಿಸಿಕೊಡುತ್ತೇವೆ ಎಂದು ಕೂಡ ಬಡಬಡಾಯಿಸುತ್ತಿದ್ದಾರೆ. ಹೀಗಾಗಿ ಸಿಕ್ಕಲ್ಲಿ ದೈವದ ಕಟ್ಟೆಗಳನ್ನ ಸ್ಥಾಪಿಸಿಕೊಂಡು ದುಡ್ಡು ಮಾಡುತ್ತಿರುವವರ ಬೆನ್ನಿಗೆ ನಿಂತ ದೈವದ ಚಾಕರಿಯವರು, ಕೋಲ ಕಟ್ಟುವವರಿಗೆ ದೈವಾರಾಧಕರು ನಿಷೇಧ ಹೇರುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಒಂದಾದ್ರೆ, ಇನ್ನು ನಮ್ಮ ಕರಾವಳಿಯಲ್ಲೇ ಕೆಲವೊಂದು ಕಡೆಗಳಲ್ಲಿ ಹೊಸದಾಗಿ ಶುರುವಾದ ದೈವ ಕಟ್ಟೆಗಳಲ್ಲಿ ನಿಮ್ಮ ಕಷ್ಟ ಪರಿಹಾರಕ್ಕೆ ದೈವಕ್ಕೆ ಚಿನ್ನದ ಸರ ಮಾಡಿಸಿಕೊಡಿ, ಚಿನ್ನದ ತಾಳಿ ಮಾಡಿಸಿಕೊಡಿ, ಇಂತಿಷ್ಟೇ ಹಣ ಕೊಡಿ ಎಂದು ಕೇಳುವವರ ಸಂಖ್ಯೆಯು ಹೆಚ್ಚಾಗಿದೆ. ಒಂದು ನೆನಪಿಡಿ, ದೈವ ಯಾವತ್ತೂ ನನಗೆ ಇದೇ ಬೇಕು, ಅದೇ ಬೇಕು ಎಂದು ಕೇಳೋದಿಲ್ಲ. ಭಕ್ತರು ಭಕ್ತಿಯಿಂದ ಕೊಟ್ಟದ್ದನ್ನೇ ತೆಗೆದುಕೊಂಡು ಅವರ ಇಷ್ಟಾರ್ಥ ಪೂರೈಸುತ್ತದೆ. ನಂಬಿದವರಿಗೆ ಇಂಬು ಕೊಟ್ಟು ಸದಾ ಕಾವಲಾಗಿ ಬೆನ್ನಿಗೆ ನಿಲ್ಲುತ್ತವೆ. ಕಾಡಿನ ಹೂವು, ತೋಡಿನ ನೀರು, ಇಷ್ಟಕ್ಕೆ ದೈವಗಳು ಸಂಪ್ರೀತಿಗೊಳ್ಳುತ್ತವೆ. ಆದರೆ ನಿಮ್ಮ ಹಣ ಮಾಡುವ ಚಟಕ್ಕೆ ದೈವಗಳ ಹೆಸರನ್ನ ಬಳಸಿಕೊಳ್ಳಬೇಡಿ. ಆ ರೀತಿ ವಾಮ ಮಾರ್ಗದಲ್ಲಿ ಸಂಪಾದಿಸಿದ ಯಾವ ಹಣವೂ ನಿಮ್ಮದಾಗುವುದಿಲ್ಲ, ನೆನಪಿಡಿ. ಕೊನೆಯದಾಗಿ ಒಂದು ಮಾತು, ಹಿರಿಯರೊಬ್ರು ಹೇಳುತ್ತಾರೆ, ಮೈಸೂರಿನ ದಸರಾ ಮೈಸೂರಿನಲ್ಲೇ ಹೋಗಿ ನೋಡಲು ಚಂದ, ಕರಾವಳಿಯ ದೈವಾರಾಧನೆ ಕರಾವಳಿಗೆ ಹೋಗಿ ನೋಡಲು ಚಂದ. ಬುದ್ಧಿವಂತರ ಜಿಲ್ಲೆಯ ದೈವಾರಾಧಕರು, ನರ್ತಕರು ಎಲ್ಲರೂ ಇದನ್ನು ಅರಿತುಕೊಂಡು ಸಾಗುತ್ತಾರೆ ಎಂಬ ನಂಬಿಕೆ ನಮ್ಮದು. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.